ಎಲ್ಲಿವರೆಗೆ ಎಷ್ಟು ಚಿತ್ರಗಳನ್ನು ಬಿಡಿಸಿರ್ಬೋದು ಅಂದಾಜು? ಅಂದಾಜು ಹೇಳಲಿಕ್ಕೆ ಆಗೋದಿಲ್ಲ, ತುಂಬ ಮಾಡಿದ್ದೇನೆ. ಆದರೆ ಒಂದು 500ಗಿಂತ ಜಾಸ್ತಿ ಮಾಡಿರ್ಬೇಕು. ಲೈವ್ ಆರ್ಟಲ್ಲಿ ಕೆಲವೊಮ್ಮೆ ತುಂಬ ಪ್ರಾಬ್ಲಮ್ಸ್ ಎಲ್ಲ ಇರ್ತದೆ. ಅದಕ್ಕೋಸ್ಕರ ಎರಡೆರಡು ಡ್ರಾಯಿಂಗನ್ನು ನಾನು ಆಲ್ರೆಡಿ ಮಾಡಿ ತಗೊಂಡು ಹೋಗ್ತೇನೆ. ಸ್ಟೇಜ್ ಶೇಕ್ ಆಗ್ತದೆ, ಬ್ರಷ್ ಎಲ್ಲ ಬೀಳ್ತದೆ, ಆಗ ಒಂದೇ ಬ್ರಷಲ್ಲಿ ಕಂಟಿನ್ಯೂ ಮಾಡಬೇಕಾಗ್ತದೆ. ಒಂದು ಕೃಷ್ಣನ ಕ್ಯಾನ್ವಾಸ್ ಪೇಂಟಿಂಗ್ ಮಾಡಿದ್ದೆ. ಅದು ತುಂಬ ದೊಡ್ಡ ವರ್ಕ್ ಆಗಿತ್ತು. ಆಲ್ಮೋಸ್ಟ್ 2 years ತಗೊಂಡಿದ್ದೇನೆ. ಪೆನ್ಸಿಲ್ ಶೇಡಿಂಗ್, ವಾಟರ್ ಕಲರ್, ಪೆನ್ ಸ್ಕೆಚ್, ಪೇಂಟಿಂಗ್ ಎಲ್ಲ ಮಾಡಿದ್ದೇನೆ. ನಾವು ರೆಡಿ ಇದ್ದೀವಿ, ನೀವು ರೆಡಿ ಇದ್ದೀರಾ ಅಲ್ವಾ? ಓಕೆ. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಮಿತ್ರಾ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾಗಿರುವಂತಹ ಅತಿಥಿ ಇದ್ದಾರೆ. ಇವರು ಕೈಯಲ್ಲಿ ಬಣ್ಣಗಳನ್ನು ಹಿಡಿದ್ರೆ ಸುಂದರವಾಗಿರುವಂತಹ ಕಲಾಕೃತಿಯನ್ನು ಬಿಡಿಸ್ತಾರೆ. ಇವರ ಕಲಾಕೃತಿಯ ಮೋಡಿಗೆ ಅದೆಷ್ಟೋ ಜನ ವಾವ್ ಅನ್ನುವಂತಹ ಫೀಲನ್ನು ಕೊಟ್ಟಿದ್ದಾರೆ. ಇವರ ಕೈಯಿಂದ ಸಾವಿರಾರು ಕಲಾಕೃತಿಗಳು ಮೂಡಿದೆ. ಪೇಂಟಿಂಗ್ ಆಗಿರ್ಬೋದು, ಪೆನ್ಸಿಲ್ ಆರ್ಟ್ ಆಗಿರ್ಬೋದು, ವಾಟರ್ ಪೇಂಟ್, ಆಯಿಲ್ ಪೇಂಟ್, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮದೇ ಆಗಿರುವಂತಹ ಸಾಧನೆಯನ್ನು ಮಾಡಿರುವಂತಹ ಕಲಾವಿದೆ ಇವರು. ಇವರೇ ನಿಲಿಷ್ಕಾ ಅವರು. ಇವರು ಸಿವಿಲ್ ಇಂಜಿನಿಯರ್ ಆಗಿರುವಂತಹ ದಿನೇಶ್ ಹಾಗೂ ಟೀಚರ್ ಆಗಿರುವಂತಹ ಸ್ಮಿತಾ ದಂಪತಿಗಳ ಪುತ್ರಿ. ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ನಿಲಿಷ್ಕಾ ಅವರಿದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಆರಾಮಾಗಿದ್ದೀರಾ? ಓಕೆ, ನಾನು ಫಸ್ಟ್ ನಿಮ್ಮ ಹೆಸರೇ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ವಾ? ನಿಲಿಷ್ಕಾ ಅನ್ನೋವಂಥದ್ದು ಏನರ್ಥ ಹೆಸರಿದ್ದು? ಅದರ ಅರ್ಥ ಗಿಫ್ಟ್ ಅಂತ ಸಾಕ್ತದೆ, ಮತ್ತೆ ಏಂಜಲ್ ಅಂತ ಸಹ ಇನ್ನೊಂದು ಮೀನಿಂಗ್ ಉಂಟು. ಇವಾಗ ಸುಂದರವಾಗಿರುವಂತಹ ಪೇಂಟಿಂಗ್ ಮೂಲಕ ತುಂಬಾ ಜನ ನಿಲಿಷ್ಕಾ ಅಂತ ಹೇಳಿದ್ರೆ ಪೇಂಟ್ ಬಿಡಿಸ್ತಾರೆ ಸುಂದರವಾಗಿ ಅಂತ ಅನ್ನುವಂಥದ್ದನ್ನು ಗುರುತಿಸಿಕೊಂಡಿದ್ದೀರಾ. ಹಾಗಾಗಿ ಒಂದು ಜರ್ನಿ ಪ್ರಾರಂಭ ಆಗಿದ್ದು ಹೇಗೆ? ಸಣ್ಣ ವಯಸ್ಸಿನಿಂದಲೇ ಪ್ರಾರಂಭ ಆಗಿದೆಯಾ ಹೇಗೆ ಅಂತ? ಚಿಕ್ಕ ಇರುವಾಗ ಅಮ್ಮ ಸ್ಕೂಲಿಗೆ ಹೋಗ್ತಿದ್ರು, ಆಗ ನನ್ನನ್ನು ಪ್ಲೇ ಸ್ಕೂಲಿಗೆ ಕಲಿಸ್ತಿದ್ರು. ಹಾಗೆ ಅಲ್ಲಿ ಬೋರ್ ಆಗ್ತಿರುವಾಗ ಎಂತಾದರೂ ಗೀಚಿಕೊಂಡು ಡ್ರಾಯಿಂಗ್ ಮಾಡ್ತಿದ್ದೆ. ಅವರು ಅಲ್ಲಿದ್ದ ಪ್ರಿನ್ಸಿಪಲ್ ಅದನ್ನು ನೋಟಿಸ್ ಬೋರ್ಡಿಗೆಲ್ಲ ಹಾಕಿ ಪ್ರೋತ್ಸಾಹಿಸ್ತಿದ್ರು. ಹಾಗೆ ಬೋರ್ ಆಗುವಾಗ ಡ್ರಾಯಿಂಗ್ ಮಾಡಿ ಮಾಡಿ ಮತ್ತೆ UKGಯಲ್ಲಿರುವಾಗ ಇಂದ್ರಪ್ರಸ್ಥ ಸ್ಕೂಲಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಕಾಂಪಿಟೇಷನ್ ಇತ್ತು. ಹಾಗೆ ಅಲ್ಲಿ ನನ್ನನ್ನು ಕಳಿಸಿದರು ಸ್ಕೂಲಿಂದ. ಅಲ್ಲಿಗೆ ಹೋಗಿ ಫಸ್ಟ್ ಪ್ಲೇಸ್ ಬಂದಿತ್ತು. ಮತ್ತೆ ಡ್ರಾಯಿಂಗ್ ಕಂಟಿನ್ಯೂ ಮಾಡಿದೆ. ಆ್ಯಸ್ ಅ ಹಾಬಿ ಅದು ಸ್ಟಾರ್ಟ್ ಆದದ್ದು. ಮತ್ತು ಡ್ರಾಯಿಂಗ್ ಕ್ಲಾಸಿಗೆಲ್ಲ ಹೋಗಿ ಸ್ಕಿಲ್ ಎಲ್ಲ ಇಂಪ್ರೂವ್ ಮಾಡಿದೆ. ಓಕೆ, ತತ್ವ ಸ್ಕೂಲ್ ಆಫ್ ಆರ್ಟ್ ಇದ್ದು ಕೂಡ ನೀವು ಸ್ಟೂಡೆಂಟ್ ಅಲ್ವಾ? ಅಲ್ಲಿಗೆ ಜಾಯಿನ್ ಆಗಿದ್ದು ಎಷ್ಟನೇ ಕ್ಲಾಸ್ ಇರಬೇಕಾದ್ರೆ? 4th standard ಅಲ್ಲಿರುವಾಗ. ಅದಕ್ಕಿಂತ ಮುಂಚೆ ಯಾರು ಗುರುಗಳಾಗಿದ್ರು ನಿಮಗೆ? ಅದಕ್ಕಿಂತ ಮುಂಚೆ 2-3 ಸ್ಕೂಲಲ್ಲಿ ಕೆಲವು ಸರ್ಗಳು ಕಲಿಸಿದ್ದಾರೆ ನನಗೆ ಪೆನ್ಸಿಲ್ ಶೇಡಿಂಗ್, ವಾಟರ್ ಕಲರ್ ಎಲ್ಲ. ಆದರೆ ಅದು ಶಾರ್ಟ್ ಟೈಮ್ ಇದ್ದದ್ದು. ಮತ್ತೆ ತತ್ವ ಸ್ಕೂಲ್ ಆಫ್ ಆರ್ಟಿಗೆ ಹೋಗಿ 7 years ಆಯಿತು. ಅಲ್ಲಿಯ ಜರ್ನಿ ಹೇಗಿತ್ತು ಅಂತ? ಅಲ್ಲಿಯ ಗುರುಗಳ ಬಗ್ಗೆ ಹೇಳಿ. ಅಲ್ಲಿಯ ಜರ್ನಿ ಹೇಗಿತ್ತು? ಅಲ್ಲಿ ಟಿಲಕ್ಷ ಸರ್ ಮತ್ತು ರಶ್ಮಿ ಮ್ಯಾಮ್ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಡ್ರಾಯಿಂಗ್ ಕಾಂಪಿಟೇಷನ್ಗೆಲ್ಲ ಹೋಗುವಾಗ ನರ್ವಸ್ ಆಗ್ತಿದ್ದರೆ ಒಮ್ಮೆ ಅವರಿಗೆ ಕಾಲ್ ಮಾಡಿ ಎಲ್ಲ ಕೇಳ್ತಿದ್ವಿ. ಹಾಗೆ ಟಾಪಿಕ್ನ ಬಗ್ಗೆ ಎಲ್ಲ ತುಂಬ ಐಡಿಯಾಸ್ ಎಲ್ಲ ಕೊಟ್ಟಿದ್ದಾರೆ. ನನ್ನ ಸ್ಕಿಲ್ಲೆಲ್ಲ ಇಂಪ್ರೂವ್ ಆಗಲಿಕ್ಕೆ ಅವರ ಟೀಚಿಂಗ್ಸೇ ಭಯಂಕರ ಹೆಲ್ಪ್ ಮಾಡಿದೆ. ಸೊ ತುಂಬ ಹೆಲ್ಪ್ ಮಾಡಿದ್ದಾರೆ ಅವರು. ಓಕೆ, ಇವಾಗ ಪೇಂಟಿಂಗ್, ಆಯಿಲ್ ಪೇಂಟಿಂಗ್, ಹಾಗೆಯೇ ಪೆನ್ಸಿಲ್ ಆರ್ಟ್ ಬಿಡಿಸ್ತೀರಾ? ಹಾಗೆಯೇ ವಾಟರ್ ಪೇಂಟಿಂಗ್? ಆಯಿಲ್ ಪೇಂಟಿಂಗ್ ನಾನು ಕಲೀಲಿಲ್ಲ. ಆದರೆ ಪೆನ್ಸಿಲ್ ಶೇಡಿಂಗ್, ವಾಟರ್ ಕಲರ್, ಪೆನ್ ಸ್ಕೆಚ್, ಬೇರೆ ಪೇಂಟಿಂಗ್ ಎಲ್ಲ ಮಾಡಿದ್ದೇನೆ. ಓಕೆ, ನಿಮಗೆ ಯಾವ ತುಂಬ ಇಂಟ್ರೆಸ್ಟ್ ಇದರಲ್ಲಿ? ನನಗೆ ಇಂಟ್ರೆಸ್ಟ್ ಇರೋದು ಆಕ್ರಿಲಿಕ್ ಪೇಂಟಿಂಗ್ ಮತ್ತು ಪೆನ್ಸಿಲ್ ಸ್ಕೆಚ್. ಇಲ್ಲಿವರೆಗೆ ಎಷ್ಟು ಚಿತ್ರಗಳನ್ನು ಬಿಡಿಸಿರ್ಬೋದು ಅಂದಾಜು? ಅಂದಾಜು ಹೇಳಲಿಕ್ಕೆ ಆಗೋದಿಲ್ಲ, ತುಂಬ ಮಾಡಿದ್ದೇನೆ. ಆದರೆ ಒಂದು 500ಗಿಂತ ಜಾಸ್ತಿ ಮಾಡಿರ್ಬೇಕು. ಓಕೆ, ಇವತ್ತು ನಮಗೆ ಯಾವ ಒಂದು ಕಲಾಕೃತಿಯನ್ನು ಬಿಡಿಸ್ತೀರಾ? ಇವತ್ತೊಂದು ಬರ್ಡಿದು ಪೇಂಟಿಂಗ್ ಮಾಡಬೇಕು ಅಂತ ಇದ್ದೇನೆ. ನನಗೆ ಬರ್ಡ್ಸ್ ಇದು, ನೇಚರ್ ಇದೆಲ್ಲ ಪೇಂಟಿಂಗ್ ಮಾಡಲಿಕ್ಕೆ ತುಂಬ ಇಷ್ಟ. ಹಾಗೆ. ಓಕೆ, ಎಷ್ಟು ಟೈಮ್ ತಗೊಳ್ಬೋದು ಇದು? ಕ್ಯಾನ್ವಾಸ್ ಪೇಂಟಿಂಗಿಗೆ ತುಂಬ ಟೈಮ್ ತಗೊಳ್ತದೆ. ಆದರೆ ಈಗ ನಾನು ನಿಮಗೆ ಫಾಸ್ಟಾಗಿ ಒಂದು ಮಾಡಿ ತೋರಿಸ್ತೇನೆ. ಓಕೆ, ನಾವು ರೆಡಿ ಇದ್ದೀವಿ, ನೀವು ರೆಡಿ ಇದ್ದೀರಾ ಅಲ್ವಾ? ಓಕೆ, ಪೇಂಟ್ ಬಿಡಿಸಿ.
ನಿಲಿಷ್ಕಾ ಅವರ ಕೈ ಚಳಕದಿಂದ ಅದ್ಭುತವಾಗಿರುವಂಥ ಸುಂದರವಾಗಿರುವಂತಹ ಚಿತ್ರ ಮೂಡಿ ಬಂದಿದೆ. ಬರ್ಡ್ ಹಾಗೇನೆ ಪ್ರಕೃತಿಯ ಚಿತ್ರವನ್ನು ನೀವಿಲ್ಲಿ ನೋಡ್ಬೋದಾಗಿದೆ. ಇನ್ನಷ್ಟು ವಿಚಾರಗಳನ್ನು ಅವ್ರ ಜೊತೆ ಮಾತಾಡ್ತೀವಿ. ಸೂಪರ್ ಆಗಿದೆ. ಥ್ಯಾಂಕ್ ಯು. ಓಕೆ, ಬರ್ಡ್ ಚಿತ್ರವನ್ನು ಎಷ್ಟು ಬಿಡಿಸಿದ್ದೀರಿ ಇಲ್ಲಿಗಿಂತ ಇದಕ್ಕಿಂತ ಮುಂಚೆ? ತುಂಬ ಬಿಡಿಸಿದ್ದೇನೆ, ಆದರೆ ಕ್ಯಾನ್ವಸಲ್ಲಿ ಇದು ನನ್ನದು 3rd ಒನ್ ಆಗಿರ್ಬೋದು. ವಾಟರ್ ಕಲರ್, ಪೆನ್ಸಿಲ್ ಶೇಡಿಂಗಲ್ಲಿ ಎಲ್ಲ ತುಂಬ ಮಾಡಿದ್ದೇನೆ. ಓಕೆ, ಇವಾಗ ತುಂಬ ಕಾಂಪಿಟೇಷನಲ್ಲಿ ಭಾಗವಹಿಸಿದ್ದೀರಾ ನೀವು. ತಾಲೂಕು ಮಟ್ಟ, ರಾಜ್ಯ ಮಟ್ಟ, ಜಿಲ್ಲಾ ಮಟ್ಟದಲ್ಲಿ ಈಗೆಲ್ಲ ಭಾಗವಹಿಸಿದ್ದಾರಲ್ಲ, ಹಾಗಾಗಿ ಯಾವೆಲ್ಲ ಕಾಂಪಿಟೇಷನಲ್ಲಿ ಭಾಗವಹಿಸಿದ್ದೀರಾ ಅಂತ ಅದರ ಒಂದು ಸ್ವಲ್ಪ ಹೆಸರು ಹೇಳೋದಾದ್ರೆ? ತುಂಬ ತಾಲೂಕು, ಜಿಲ್ಲಾ, ರಾಜ್ಯ ಮಟ್ಟದ ಕಾಂಪಿಟೇಷನಲ್ಲಿ ಭಾಗವಹಿಸಿದ್ದೇನೆ. ಹಲವಾರು ಡಿಪಾರ್ಟ್ಮೆಂಟಿಂದ ಕಂಡಕ್ಟ್ ಮಾಡಿದ್ದೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೇನೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಮತ್ತು ಕೆಲವು ಪ್ರತಿಭಾ ಕಾರಂಜಿ, ಶಾಂತಿವನ ಕಾಂಪಿಟೇಷನ್ಸಲ್ಲಿ ಎಲ್ಲ ಪಾರ್ಟಿಸಿಪೇಟ್ ಎಲ್ಲ ಮಾಡಿದ್ದೇನೆ. ಹಾಗೆ ತುಂಬ ಪ್ರೈಸ್ ಎಲ್ಲ ಬಂದಿದೆ. ಇವಾಗ ಒಂದು ಕಾಂಪಿಟೇಷನ್ಗೆ ಹೋಗ್ತೀರಾ ಅಂತ ಹೇಳಿದಾಗ ಲೈವ್ ಆರ್ಟ್ ಬಿಡಿಸಬೇಕು ಅಂತ ಇದ್ರೆ ಕೂಡ ಅದಕ್ಕಿಂತ ಹಿಂದೆ ಎಷ್ಟು ಪ್ರಿಪರೇಷನ್ ಮಾಡ್ಕೊಳ್ತೀರಾ ಅಂತ? ನಮ್ಮ ಪುತ್ತೂರು ಮಹಾಲಿಂಗೇಶ್ವರ ದೇವರದ್ದು ಕೂಡ ಮಾಡಿದ್ರಿ ಜಾತ್ರೆ ಟೈಮಲ್ಲಿ. ಹೇಗಿರುತ್ತೆ ಅಂತಂದರೆ ತುಂಬ ಕ್ರೌಡ್ ಇರುತ್ತೆ, ಆ ನಡುವಲ್ಲಿ ನೀವು ಚಿತ್ರ ಬಿಡಿಸಬೇಕು, ಅವ್ರಿಗೆ ಖುಷಿ ಪಡ್ತಾರಲ್ವ, ಅದೆಲ್ಲ ಹೆಂಗಿರುತ್ತೆ ಅಂತ ನಿಮಗೆ? ಲೈವ್ ಆರ್ಟಿಗೆ ಪ್ರಿಪೇರ್ ಮಾಡೋದಾದರೆ ಅದು ಒಂದು ಟೈಮ್ ಇರ್ತದೆ, ಒಂದು ಲಿಮಿಟ್ ಟೈಮ್ ಇರ್ತದೆ. ಅದರೊಳಗೆ ಡ್ರಾಯಿಂಗ್ ಪರ್ಫೆಕ್ಟಾಗಿ ಬರುವವರೆಗೆ ಪ್ರಾಕ್ಟೀಸ್ ಮಾಡ್ತೇನೆ ನಾನು. ಮತ್ತು ಅಲ್ಲಿ ಲೈವ್ ಆರ್ಟಲ್ಲಿ ಕೆಲವೊಮ್ಮೆ ತುಂಬ ಪ್ರಾಬ್ಲಮ್ಸ್ ಎಲ್ಲ ಇರ್ತದೆ. ಅದಕ್ಕೋಸ್ಕರ ಎರಡೆರಡು ಡ್ರಾಯಿಂಗನ್ನು ನಾನು ಆಲ್ರೆಡಿ ಮಾಡಿ ತಗೊಂಡು ಹೋಗ್ತೇನೆ, ಅಂದರೆ ಸ್ಕೆಚ್ ಮಾಡಿ ತಗೊಂಡು ಹೋಗ್ತೇನೆ. 2 ಚಾರ್ಟ್ ಪ್ರಿಪೇರ್ ಮಾಡ್ತೇನೆ, ತುಂಬ ಬೆಸ್ಟ್ ಪ್ರಿಪೇರ್ ಮಾಡ್ತೇನೆ. ಹಾಗೆ ಅದಕ್ಕೆ ಬೇಕಾದ ಮೆಟೀರಿಯಲ್ಸನ್ನೆಲ್ಲ ರೆಡಿ ಮಾಡಿರ್ತೇನೆ. ಓಕೆ, ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ ಅಂತ ಹೇಳಿದ್ರಿ ನೀವು. ಏನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಅಂತ? ಅಂದರೆ ನೃತ್ಯದೊಟ್ಟಿಗೆ ಡ್ರಾಯಿಂಗ್ ಮಾಡಿದ್ದೇನೆ. ಆಗ ಸ್ಟೇಜ್ ಎಲ್ಲ ಅವರು ಟೆಂಪರರಿಲಿ ಮಾಡಿರ್ತಾರೆ, ಆಗ ಸ್ಟೇಜ್ ಶೇಕ್ ಆಗ್ತದೆ, ಬ್ರಷ್ ಎಲ್ಲ ಬೀಳ್ತದೆ, ಆಗ ಒಂದೇ ಬ್ರಷಲ್ಲಿ ಕಂಟಿನ್ಯೂ ಮಾಡಬೇಕಾಗ್ತದೆ. ಮತ್ತು ಕೆಲವೊಮ್ಮೆ ಪ್ರೋಗ್ರಾಮ್ ಎಲ್ಲ ಲೇಟ್ ನೈಟ್ ಇರ್ತದೆ, ಆಗ ವೆದರ್ ಸರಿ ಇರೋದಿಲ್ಲ, ಚಾರ್ಟಿಗೆಲ್ಲ ಅದು ಎಫೆಕ್ಟ್ ಆಗ್ತದೆ, ಹಾಗೆಲ್ಲ ತುಂಬ ಪ್ರಾಬ್ಲಮ್ಸ್ ಆಗ್ತದೆ. ಓಕೆ, ಇವಾಗ ನೀವು ಹೇಳಿದ್ರಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಹೇಳಿದಾಗ ಆಗ ಅಮ್ಮ ಟೆನ್ಷನ್ ಜಾಸ್ತಿ ಮಾಡ್ಕೊಳ್ತಾರ, ನೀವು ಜಾಸ್ತಿ ಟೆನ್ಷನ್ ಮಾಡ್ಕೊಳ್ತೀರಾ? ಅಮ್ಮ ಜಾಸ್ತಿ ಟೆನ್ಷನ್ ಮಾಡೋದು. ಕಾಂಪಿಟೇಷನ್ ಇದ್ರೆ ಸಹ ಅವರೇ ಟೆನ್ಷನ್ ಮಾಡೋದು. ನನಗೆ ಕೆಲವೊಮ್ಮೆ ಇರ್ತದೆ, ಪ್ರಾಕ್ಟೀಸ್ ಮಾಡಿದ್ದೇನೆ ಆಗ್ತದೆ, ಮತ್ತೆ ಸಹ 3-4 ಸರ್ತಿ ಕೇಳ್ತಾರೆ ಪ್ರಾಕ್ಟೀಸ್ ಮಾಡಿದ್ಯಾ ಅಂತ. ಅಮ್ಮ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ತಾರೆ. ಅಮ್ಮ ಟೆನ್ಷನ್ ಮಾಡ್ಕೊಳ್ಬಾರ್ದು ಇನ್ನು, ಯಾಕಂತ ಹೇಳಿದ್ರೆ ಪರ್ಫೆಕ್ಟ್ ಆಗಿ ಮಾಡ್ತೇನೆ ಅಂತ ಧೈರ್ಯ ನಿಮಗಿದೆ ಅಂತ. ಓಕೆ, ನಿಮಗೆ ಏನಾದರೂ ಒಂದು ಈಗ ರಾಂಗ್ ಆಗ್ತಾ ಇದೆ ಅಂತ ಹೇಳಿದಾಗಲ ಗೊತ್ತಾಗುತ್ತಾ ಹೇಗೆ ಅಂತ? ಇವಾಗ ನೀವು ಅಂದ್ಕೊಂಡಿರ್ತೀರಿ ಈ ಥರನೇ ಬರಬೇಕು, ಸ್ವಲ್ಪ ಆಚೆ ಆಗಿರುತ್ತೆ, ಮತ್ತೆ ನಿಮಗೆ ಗೊತ್ತಾಗುತ್ತಾ ಹೇಗೆ ಅಂತ? ಅದು ಗೊತ್ತಾಗ್ತದೆ ನಾವು ಮಾಡುವಾಗ, ಮತ್ತೆ ಅದನ್ನು ವಾಪಸ್ ಕರೆಕ್ಟ್ ಮಾಡ್ತೇನೆ. ಬೆಸ್ಟ್ ಇದ್ದೀರಿ ನೀವು. ಇಷ್ಟೆಲ್ಲ ಆರ್ಟ್ಗಳನ್ನು ಬಿಡಿಸಿದಾಗ ಬೆಸ್ಟ್ ಇರಲೇಬೇಕು. ಹಾಗೆಯೇ ಯಾವೆಲ್ಲ ಪುರಸ್ಕಾರಗಳು ಬಂದಿದೆ ನಿಮಗೆ ಅಂತ ಅದನ್ನು ಹೇಳಿದೆ? ತುಂಬ ಪುರಸ್ಕಾರ ಬಂದಿದೆ, ಆದರೆ ತತ್ವ ಸ್ಕೂಲ್ ಆಫ್ ಆರ್ಟಿಂದ ಕಲಾಕಾರ ಅವಾರ್ಡ್ಸ್ ಸಿಕ್ಕಿದೆ, ತುಂಬ ಖುಷಿಯಾಗಿತ್ತು. ಬೇರೆ ಕಾಂಪಿಟೇಷನ್ಸಲ್ಲಿ ಮತ್ತು ಅಷ್ಟು ಪ್ರೈಸ್ ಎಲ್ಲ ಬಂದಾದಮೇಲೆ ಬೇರೆ ಬೇರೆ ಸಂಘ ಸಂಸ್ಥೆಯವರು ಸನ್ಮಾನ ಎಲ್ಲ ಮಾಡಿದ್ದಾರೆ, ಸ್ಕೂಲಿಂದ ಸಹ ಸನ್ಮಾನ ಮಾಡಿದ್ದಾರೆ. ಓಕೆ, ಬಣ್ಣದ ಲೋಕದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡ ಮೇಲೆ ನಿಮ್ಮಲ್ಲಿ ಆಗಿರುವಂಥ ಬದಲಾವಣೆಗಳನ್ನು ನೀವು ಏನೆಲ್ಲ ಕಂಡಿದ್ದೀರಿ ಅಂತ? ಪೇಷನ್ಸ್ ಇನ್ಕ್ರೀಸ್ ಆಗ್ತದೆ, ಕಾನ್ಸಂಟ್ರೇಷನ್ ಮತ್ತು ಹ್ಯಾಂಡ್ ರೈಟಿಂಗ್ ಎಲ್ಲ ಇಂಪ್ರೂವ್ ಆಗ್ತದೆ, ತುಂಬ ಹೆಲ್ಪ್ ಆಗ್ತದೆ. ಇವಾಗ ಗೌರ್ಮೆಂಟಿಂದ ಬರುವಂತಹ ಒಂದಿಷ್ಟು ಕಾಂಪಿಟೇಷನ್ಗಳಲ್ಲಿ ಭಾಗವಹಿಸಿದ್ದೀರಾ ಅಲ್ವಾ? ಅದರಲ್ಲಿ ಭಾಗವಹಿಸುವಂಥ ಸಂದರ್ಭದಲ್ಲಿ ಪ್ರಥಮ ಸ್ಥಾನ ಬರುತ್ತೆ, ದ್ವಿತೀಯ ಸ್ಥಾನ ಬರುತ್ತೆ, ಈಗೆಲ್ಲ ಇರುತ್ತೆ. ಅಲ್ಲಿ ಎಷ್ಟೊಂದು ನಿಮಗೆ ಕಾಂಪಿಟೇಷನ್ ಇದೆ ಅಂತ ಅನಿಸುತ್ತೆ? ಕಾಂಪಿಟೇಷನ್ ಜಾಸ್ತಿ ಇರ್ತಾರೆ, ನನಗಿಂತ ಬೆಟರ್ ಇದ್ದವ್ರು ಸೇರ್ತಾರೆ. ಆಗ ಪ್ರಾಕ್ಟೀಸ್ ಮಾಡಿ ಎಷ್ಟು ಪ್ರಾಕ್ಟೀಸ್ ಮಾಡಿದ್ದೇನೆ ಅಷ್ಟೇ ರಿಸಲ್ಟ್ ಬರ್ತದೆ. ಮತ್ತು ರಿಸಲ್ಟ್ ಹೇಗಿರ್ತದೆ ಅದರಿಂದಲೇ ನಾವು ಸ್ಯಾಟಿಸ್ಫೈ ಆಗಬೇಕು. ಇವಾಗ ಕಾಂಪಿಟೇಷನ್ ಇರುತ್ತೆ, ಅದರಲ್ಲಿ ಕೂಡ ಕರ್ನಾಟಕ ಸರ್ಕಾರದಿಂದ ಆಯೋಜನೆ ಮಾಡಿದ ತುಂಬ ಕಾಂಪಿಟೇಷನ್ಗಳಲ್ಲಿ ಭಾಗವಹಿಸಿದ್ದೀರಾ. ಅದರಲ್ಲಿ ಪ್ರಥಮ ಬಂದಿರುವಂಥದ್ದು ಇದೆ, ಅದರಲ್ಲಿ ದ್ವಿತೀಯ ಈ ಥರ ಬಂದಿದ್ದು ಇದೆ ಅಲ್ವಾ? ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ? ಕಾಂಪಿಟೇಷನ್ಗೆ ಹೋಗುವಾಗ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತದೆ, ಕೆಟ್ಟ ಎಕ್ಸ್ಪೀರಿಯನ್ಸ್ ಆಗ್ತದೆ. ಕೆಲವು ಕಾಂಪಿಟೇಷನ್ನಲ್ಲಿ ಪ್ರೈಸ್ ಬರೋದಾಗ ಚೂರು ಬೇಸರ ಆಗ್ತದೆ, ಆದರೆ ನೆಕ್ಸ್ಟ್ ಟೈಮ್ಗೆ ಆಗುವಾಗ ಇನ್ನೂ ಸಹ ಇಂಪ್ರೂವ್ ಮಾಡಿಕೊಂಡು ಹೋಗ್ತೇನೆ. ಕಾಂಪಿಟೇಷನ್ಗೆ ಹೋಗಿ ಹೋಗಿ ಚೂರು ಅಂದರೆ ಡ್ರಾಯಿಂಗ್ ಮಾಡೋದ್ರಲ್ಲಿ ಕಾನ್ಫಿಡೆನ್ಸ್ ಸಹ ಜಾಸ್ತಿ ಆಗಿದೆ. ಒಂದು ಖುಷಿ ಆಗ್ತದೆ ಪ್ರೈಸ್ ಎಲ್ಲ ಬರುವಾಗ. ಬರೋದಿರುವಾಗ ಸಹ ನೆಕ್ಸ್ಟ್ ಟೈಮ್ಗೆ ಇಂಪ್ರೂವ್ ಮಾಡ್ತೇನೆ. ನೀವು ಬಿಡಿಸಿದಂಥ ಚಿತ್ರಗಳಲ್ಲಿ ನಿಮಗೆ ತುಂಬಾ ಫೇವ್ರೇಟ್ ಅಂತ ಹೇಳಿದರೆ ಯಾವುದು? ಒಂದು ಕೃಷ್ಣನ ಕ್ಯಾನ್ವಾಸ್ ಪೇಂಟಿಂಗ್ ಮಾಡಿದ್ದೆ, ಅದು ತುಂಬ ದೊಡ್ಡ ವರ್ಕ್ ಆಗಿತ್ತು. ಆಲ್ಮೋಸ್ಟ್
2 ಇಯರ್ಸ್ ತಗೊಂಡಿದ್ದೇನೆ. ಅಂದರೆ ಸ್ಕೂಲಿಗೆ ಹೋಗಿ ಮತ್ತೆ ಸಂಜೆ ಬಂದು ಅದನ್ನು ಮಾಡ್ತಿದ್ದೆ 1 ಗಂಟೆ ಕೂತು. ಹಾಗೆ ತುಂಬ ಲಾಂಗ್ ಟೈಮ್ ತಗೊಂಡಿದ್ದೇನೆ ಅದು ಮಾಡಲಿಕ್ಕೆ. ಅದು ನನ್ನದು ಇಲ್ಲಿವರೆಗೆ ಅದು ಬೆಸ್ಟ್ ಪೇಂಟಿಂಗ್. ಓಕೆ, ನೀವು ಇವಾಗ ಹೇಳಿದ್ರಿ ತುಂಬ ಟೈಮ್ ತಗೊಂಡಿದ್ದೇನೆ ಆ ಒಂದು ಪೇಂಟನ್ನು ಬಿಡಿಸೋದಕ್ಕೆ ಅಂತ ಹೇಳಿ. ಎಷ್ಟು ಕಾನ್ಸಂಟ್ರೇಷನ್ ಬೇಕಾಗುತ್ತೆ ಅಂತ ಪೇಂಟ್ ಬಿಡಿಸಬೇಕು ಅಂತ ಹೇಳಿದರೆ? ತುಂಬ ಕಾನ್ಸಂಟ್ರೇಷನ್ ಬೇಕಾಗ್ತದೆ, ಪೇಷನ್ಸ್ ಬೇಕಾಗ್ತದೆ. ಮತ್ತು ಈಗ ಪೇಂಟಿಂಗ್ ಮೊದಲೇ ಸ್ಟಾರ್ಟ್ ಮಾಡಿದರೆ ಒಂದು ಪಾರ್ಟ್ ಕಂಪ್ಲೀಟ್ ಆದಮೇಲೆ ಮತ್ತೆ ಇನ್ನೊಂದು ಪಾರ್ಟ್ ಮಾಡಿ ಆದಮೇಲೆ ಫೀಲ್ ಆಗ್ತದೆ ಇದಷ್ಟು ಚೆಂದ ಆಗಲಿಲ್ಲ ಅಂತ. ಆಗ ಅದನ್ನು ವಾಪಸ್ ನಾವು ರೀಡ್ರಾ ಮಾಡ್ತೇವೆ. ಹಾಗೆ ತುಂಬ ಲೇಯರ್ಸ್ ಮಾಡಿ ಮಾಡಿ ಮತ್ತೆ ಅದು ಪೇಂಟಿಂಗ್ ಚೆಂದ ಆಗೋದು. ನಿಮಗೆ ಒಬ್ಬರು ಸ್ಫೂರ್ತಿ ಅಂತ ಇರ್ತಾರೆ, ನನ್ನ ಲೈಫಲ್ಲಿ ಇವರು ನನಗೆ ಸ್ಫೂರ್ತಿ ಅನ್ನುವಂಥದ್ದು. ಹಾಗೆ ನಿಮಗೆ ಯಾರು ಅಂತ? ಫಸ್ಟಿಗೆ ಹಾಗೆ ಅಂತ ಇನ್ಸ್ಪಿರೇಷನ್ ಯಾರು ಸಹ ಇರಲಿಲ್ಲ. ಆದರೆ ಡ್ರಾಯಿಂಗ್ ಕ್ಲಾಸಿಗೆ ಹೋಗಿ ಆದಮೇಲೆ ಟಿಲಕ್ಷ ಸರ್ ಮತ್ತು ರಶ್ಮಿ ಮ್ಯಾಮ್ ನನ್ನದು ಇನ್ಸ್ಪಿರೇಷನ್. ಅಂದರೆ ಅವರು ತುಂಬ ಸಪೋರ್ಟಿವ್ ಆಗಿದ್ದಾರೆ, ಒಂದು ಚೆಂದ ಹೇಳಿಕೊಡ್ತಾರೆ ಮಕ್ಕಳಿಗೆ, ಅದು ಖುಷಿ ಆಗ್ತದೆ. ಓಕೆ, ಲೈಫಲ್ಲಿ ಒಂದು ಇಂಥ ಚಿತ್ರವನ್ನು ನಾನು ಬಿಡಿಸಲೇಬೇಕು ಅನ್ನುವಂಥದ್ದು ಏನಾದರೂ ಯೋಚನೆ ಇದೆಯಾ? ಎಲ್ಲರಿಗೆ ಒಂದು ಮೆಸೇಜ್ ಕೊಡುವಂಥ ಡ್ರಾಯಿಂಗ್ ಮಾಡಬೇಕು ಅಂತ ಉಂಟು. ನನ್ನದೇ ಓನ್ ಕ್ರಿಯೇಟಿವ್ ಆಗಿ ಒಂದು ಮಾಡಬೇಕು ಅಂತ ನನಗೊಂದು ಆಸೆ ಉಂಟು. ಅದಕ್ಕೆ ನನ್ನ ಸ್ಕಿಲ್ ಇನ್ನೂ ಸಹ ಇಂಪ್ರೂವ್ ಮಾಡಬೇಕು ಅಂತ ಇದ್ದೇನೆ. ಓಕೆ, ನೀವು ಎಜುಕೇಷನ್ ಮಾಡಿದ್ದು ಎಲ್ಲೆಲ್ಲ, ಅದ್ರ ಬಗ್ಗೆ ನಮಗೆ ಸ್ವಲ್ಪ? ಎಜುಕೇಷನ್ LKG ಇಂದ 10th ವರೆಗೆ ವಿವೇಕಾನಂದ ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಓದೋದು. ಈಗ ಫಸ್ಟ್ PU ವಿವೇಕಾನಂದ PU ಕಾಲೇಜಲ್ಲಿ. SSLC ಆಯಿತು, ಎಕ್ಸಾಮ್ ಎಲ್ಲ ಹೇಗಿತ್ತು? ಒಳ್ಳೆ ರ್ಯಾಂಕ್ ಬಂದಿದೆ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಡ್ರಾಯಿಂಗ್ ಕಾಂಪಿಟೇಷನ್ಗೆ ಹೋಗಿ ತುಂಬ ಕ್ಲಾಸ್ ಎಲ್ಲ ಮಿಸ್ ಆಗಿತ್ತು. ಹಾಗೆ ನೋಟ್ಸ್ ಎಲ್ಲ ಕಂಪ್ಲೀಟ್ ಆಗಲಿಲ್ಲ. ತುಂಬ ಎಕ್ಸಾಮಿಗೆಲ್ಲ ಕಾನ್ಫಿಡೆನ್ಸ್ ತುಂಬ ಲೋ ಆಗಿತ್ತು. ಪ್ರಿಪರೇಟರಿಯಲ್ಲಿ ಒಳ್ಳೆ ಮಾರ್ಕ್ ಬಂದಿರಲಿಲ್ಲ. ಆದರೆ ಎಕ್ಸಾಮ್ ಹಾಲಿಡೇಸಲ್ಲಿ ಸ್ಕೂಲಿಗೆ ಹೋಗಿ ಟೀಚರ್ಸ್ ಎಲ್ಲ ಡೌಟ್ ಎಲ್ಲ ಕ್ಲಿಯರ್ ಮಾಡ್ತಿದ್ರು. ಬ್ಯುಸಿ ಇದ್ದರೆ ಸಹ ನನಗೆ ಬಂದು ಸಪ್ರೇಟಾಗಿ ಹೇಳಿ ಕೊಡ್ತಿದ್ರು ಎಲ್ಲ. ಮತ್ತು ನನ್ನ ಫ್ರೆಂಡ್ಸ್ ಕೂಡ ಸ್ಕೂಲಿಗೆ ಬಂದು ನನಗೆ ಹೆಲ್ಪ್ ಮಾಡ್ತಿದ್ರು. ಹಾಗೆ ಮಾರ್ಕ್ ಒಳ್ಳೆ ಬಂತು. ಇವಾಗ ಕಾಂಪಿಟೇಷನ್ ಇದೆ ಅಂತ ಹೇಳಿದಾಗ ಪರ್ಮಿಷನ್ ಎಲ್ಲ ಕೊಡ್ತಿದ್ರಾ? ಕ್ಲಾಸ್ ಮಿಸ್ ಆಗುತ್ತೆ ಅಂತೆಲ್ಲ ಹೇಳ್ತಿದ್ರೆ ಹೇಗೆ? ಮಿಸ್ ಆಗ್ತದೆ ಅಂತ ಹೇಳ್ತಿದ್ರು, ಆದರೆ ಮತ್ತೆ ಸಪೋರ್ಟ್ ಅಷ್ಟೇ ಮಾಡ್ತಿದ್ರು. ಮಿಸ್ ಆದರೆ ಸಹ ನನಗೆ ಡೌಟ್ ಎಲ್ಲ ಕ್ಲಿಯರ್ ಮಾಡ್ತಿದ್ರು. ನನ್ನ ಫ್ರೆಂಡ್ಸ್ ಸಹ ಸಪೋರ್ಟ್ ಮಾಡಿದ್ದಾರೆ ತುಂಬ. ಹಾಗೆ ಇಷ್ಟು ಸಾಧನೆ ಮಾಡಲಿಕ್ಕೆ ಆಯಿತು. ಓಕೆ, ಪೇಂಟಿಂಗಲ್ಲಿ ನೀವು ಸಾಧನೆಯನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿದಾಗ ಪೇರೆಂಟ್ಸ್ ಸಪೋರ್ಟ್ ತುಂಬಾ ಬೇಕಾಗುತ್ತೆ. ಹಾಗಾಗಿ ಅವರ ಕಡೆಯಿಂದ ಹೆಂಗಿದೆ ಅಂತ ಸಪೋರ್ಟ್? ತುಂಬ ಸಪೋರ್ಟ್ ಮಾಡಿದ್ದಾರೆ. ನಮಗೆ ಎಷ್ಟೇ ದೂರ ಹೋಗ್ಲಿಕ್ಕಿದ್ರು ಸಹ ಕರ್ಕೊಂಡು ಹೋಗ್ತಿದ್ರು. ಮ್ಯಾಂಗ್ಳೂರಿಗೆ ಹೋಗ್ಲಿಕ್ಕಿರಲಿ, ನನ್ನ ಲೈವ್ ಪೇಂಟಿಂಗ್ ಪ್ರೋಗ್ರಾಮಿಗೆ ತುಂಬ ಲೇಟ್ ಆಗ್ತಿತ್ತು, ಅದು ನೈಟ್ ಪ್ರೋಗ್ರಾಮ್ ಎಲ್ಲ ಕೊಟ್ಟಿದ್ದೇನೆ. ಆದರೆ ಸಹ ಸಪೋರ್ಟ್ ಮಾಡಿದ್ದಾರೆ, ಕರ್ಕೊಂಡು ಹೋಗಿದ್ದಾರೆ. ಓಕೆ, ಲೈವ್ ಪ್ರೋಗ್ರಾಮ್ ಅಂತ ಎಷ್ಟು ಕೊಟ್ಟಿದ್ದೀರಾ ಇಲ್ಲಿವರೆಗೆ? ಒಂದು 7-8 ಕೊಟ್ಟಿರುವೆ. ಫಸ್ಟ್ ಪ್ರೋಗ್ರಾಮ್ ನನ್ನದು ವೇಣೂರು ಬ್ರಹ್ಮಕಲಶೋತ್ಸವದಲ್ಲಿ ಆದದ್ದು. ಅಲ್ಲಿ ಶಿವನ ಡ್ರಾಯಿಂಗ್ ಮಾಡಿದ್ದೆ. ಓಕೆ, ಮುಂದೆ ಏನಾಗಬೇಕು ಅನ್ನುವಂಥ ಆಸೆ ಇರೋದು ನಿಮಗೆ? ಡ್ರಾಯಿಂಗಲ್ಲೇ ಮುಂದುವರಿಬೇಕು ಅನ್ನುವಂಥದ್ದಾ ಇಲ್ಲ? ಡ್ರಾಯಿಂಗಲ್ಲೇ ಮುಂದುವರಿಬೇಕು ಅಂತಿದ್ದೇನೆ. ಅಂದರೆ ನನಗೆ ಅದನ್ನು ಬಿಟ್ಟು ಬೇರೆ ಅಷ್ಟೆಂತ ಇಂಟ್ರೆಸ್ಟ್ ಇಲ್ಲ. ಸೊ ಅದೇ ಕಂಟಿನ್ಯೂ ಮಾಡಬೇಕು ಅಂತ ಇದ್ದೇನೆ. ಪೇರೆಂಟ್ಸ್ ಎಲ್ಲ ಓಕೆ ಹೇಳಿದಾರಾ? ಓಕೆ ಹೇಳಿದ್ದಾರೆ, ಸಪೋರ್ಟ್ ಮಾಡ್ತಾರೆ. ಓಕೆ, ಇವಾಗ ನೀವು ವೆಡ್ಡಿಂಗ್ ಆಗಿರ್ಬೋದು, ಕೆಲವೊಂದು ಫೋಟೋಗಳು ಬೇಕಾಗುತ್ತೆ ಅಂತ ಹೇಳ್ತಾರೆ, ಅದಕ್ಕೆ ಬಿಡಿಸಿ ಕೊಡುವಂಥದ್ದು, ಆರ್ಡರ್ ಕೊಡುವಂಥದ್ದು ಇದೆಲ್ಲ ಆಗ್ತಾ ಇದೆಯಾ ಹೇಗೆ ಅಂತ? ಆರ್ಡರ್ ಕೊಡ್ತಾರೆ, ನನ್ನ ರಿಲೇಟಿವ್ಸ್ ಆರ್ಡರ್ ಕೊಡ್ತಾರೆ, ಮತ್ತು ಕೆಲವು ಫ್ರೆಂಡ್ಸ್ ಇದ್ರೆ ಅವರು ಆರ್ಡರ್ ಕೊಡ್ತಾರೆ. ಹಾಗೆ ಪೋರ್ಟ್ರೇಟ್ಸ್ ಎಲ್ಲ ಮಾಡ್ತೇನೆ. ಮತ್ತು ಲೈವ್ ವೆಡ್ಡಿಂಗ್ ಪೇಂಟಿಂಗ್ ಮಾಡಿದ್ದೇನೆ. ಅಂದರೆ ಮದುವೆ ಆಗುವಾಗ ಸೈಡಲ್ಲಿ ಕೂತು ಕ್ಯಾನ್ವಸಲ್ಲಿ ಕಪಲ್ಸಿದು ಡ್ರಾಯಿಂಗ್ ಮಾಡಿದ್ದೇನೆ. ಮತ್ತು ಲೈವ್ ಪೇಂಟಿಂಗ್ಸ್, ನನ್ನ ಆಂಟಿದು ಪಾರ್ಲರಲ್ಲಿ ವಾಲ್ ಪೇಂಟಿಂಗ್ ಸಹ ಮಾಡಿದ್ದೇನೆ. ಹಾಗೆ ತುಂಬ ಒಂದು ಸ್ಕೂಲಲ್ಲಿ ಸಹ ವಾಲ್ ಪೇಂಟಿಂಗ್ ಎಲ್ಲ ಮಾಡಿದ್ದೇನೆ, ವರ್ಲಿ ಆರ್ಟಿದ್ದು. ಓಕೆ, ತುಂಬ ಜನ ನಿಮ್ಮ ಗುರುತಿಸಿ ಸನ್ಮಾನಿಸಿದ್ದಾರೆ ನಿಮ್ಮನ್ನು. ಹಾಗಾಗಿ ಅವರಿಗೆಲ್ಲ ಏನು ಹೇಳ್ತೀರಾ ಅಂತ ಈ ಹೊತ್ತಿಗೆ? ಅಪರ್ಚುನಿಟಿ ತುಂಬ ಸಿಕ್ಕಿದೆ. ಹಾಗೆ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳಬೇಕು. ಪ್ರೋತ್ಸಾಹ ಮಾಡಿದ್ದಾರೆ. ಇನ್ನೂ ಸಹ ಇಂಪ್ರೂವ್ ಮಾಡಬೇಕು ಅಂತ ನನಗೊಂದು ಇಚ್ಛೆ ಬಂದಿದೆ. ಹಾಗೆ ನಿಮಗೆ ಒಂದು ವೇಳೆ ಆರ್ಡರ್ ಕೊಡಬೇಕು ಅಂತ ಹೇಳಿದರೆ ಹೇಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು? ನಾನು ಇನ್ಸ್ಟಾಗ್ರಾಮ್ ಪೇಜ್ ಉಂಟು ನನ್ನದು. ನಾನು ಡ್ರಾಯಿಂಗ್ ಮಾಡಿ ಡ್ರಾಯಿಂಗ್ ಇದೆಲ್ಲ ರೀಲ್ಸಲ್ಲಿ ಹಾಕ್ತೇನೆ. ಹಾಗೆ ಹೈಯೆಸ್ಟ್ ಆರ್ಡರ್ ಅಲ್ಲಿಂದ ಬರ್ತದೆ. ಪೇಜ್ ನೇಮ್ ಹೇಳಿಬಿಡಿ. ನಿಲಿಷ್ಕಾ ಕೆ ಅಂತ ನನ್ನದು ಪೇಜ್ ಉಂಟು ಇನ್ಸ್ಟಾಗ್ರಾಮಲ್ಲಿ. ಅಲ್ಲಿಗೆ ಕಾಂಟ್ಯಾಕ್ಟ್ ಮಾಡಿದರೆ ನೀವು ಅವರಿಗೆ ಏನು ಬೇಕು ಅದು ಆರ್ಡ್ರ್ ಮಾಡಿ, ಅವ್ರು ಆರ್ಡ್ರ್ ಕೊಟ್ಟರೆ ನೀವು ಮಾಡಿ ಕೊಡ್ತೀರಾ ಅನ್ನುವಂಥದ್ದು. ಓಕೆ, ಇಲ್ಲಿಯವರೆಗೆ ನಿಮಗೆ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ನೀವು ಉತ್ತಮವಾಗಿ ಬೆಳಿಬೇಕು ಅನ್ನೋಂಥ ಉದ್ದೇಶನೂ ಇದೆ. ಪೇರೆಂಟ್ಸ್ ಕೂಡ ಸಪೋರ್ಟ್ ಮಾಡಿದ್ದಾರೆ, ಅದ್ರ ಜೊತೆ ಸ್ಕೂಲ್ ಕಡೆಯಿಂದ ಕೂಡ ಸಪೋರ್ಟ್ ಮಾಡಿದ್ದಾರೆ. ಹೀಗಿರಬೇಕಾದ್ರೆ ನಾವು ಅವರಿಗೆ ಯಾವುದೇ ಒಂದು ಕ್ಷಣದಲ್ಲಾದರೂ ಥ್ಯಾಂಕ್ಸ್ ಹೇಳಲೇಬೇಕಾಗುತ್ತೆ. ಹಾಗಾಗಿ ನಿಮಗೆ ಇಲ್ಲಿವರೆಗೆ ಸಪೋರ್ಟ್ ಮಾಡಿದಂಥ ಎಲ್ಲರಿಗೆ ಒಂದೇ ಕ್ಷಣದಲ್ಲಿ ಥ್ಯಾಂಕ್ಸ್ ಹೇಳೋದಾದರೆ
ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ. ನನ್ನ ಫ್ರೆಂಡ್ಸ್ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸ್ಕೂಲಲ್ಲಿ ಟೀಚರ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ, ಮತ್ತು ಡ್ರಾಯಿಂಗ್ ಕ್ಲಾಸಲ್ಲಿ ಟೀಲಾಕ್ಷ ಸರ್, ರಶ್ಮಿ ಮ್ಯಾಮ್ ಎಲ್ಲ ಫ್ರೆಂಡ್ಸ್ ನನಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಅವರಿಗೆಲ್ಲ ಥ್ಯಾಂಕ್ ಯು. ಚಿತ್ರಕಲೆಯ ಜೊತೆ ಬೇರೆ ಯಾವೆಲ್ಲ ಹಾಬಿ ಇದೆ ನಿಮಗೆ? ಡ್ರಾಯಿಂಗ್ ಬಿಟ್ಟು ಬೇರೆ ಎಂಥ ಹಾಬೀಸ್ ಇಲ್ಲ ನನಗೆ. ಆದರೆ ಮೊದಲು ಕರಾಟೆ ಕ್ಲಾಸಿಗೆ ಹೋಗ್ತಿದ್ದೆ. ಆದರೆ ಡ್ರಾಯಿಂಗ್ ಕ್ಲಾಸ್ ಹೋಗ್ತಾ ಹೋಗ್ತಾ ಅದು ಸ್ಟಡೀಸ್ ಒಟ್ಟಿಗೆ ತುಂಬ ಪ್ರೆಷರ್ ಆಗ್ತಿತ್ತು, ಹಾಗೆ ಮತ್ತೆ ಕ್ವಿಟ್ ಮಾಡಿದೆ. ಬೇರೆ ಎಂಥ ಡ್ರಾಯಿಂಗನ್ನು ಬಿಟ್ಟು ಹಾಬೀಸ್ ಇಲ್ಲ. ಆದರೆ ನನಗೆ ಆ್ಯನಿಮೆ ನೋಡಲಿಕ್ಕೆ ಇಷ್ಟ, ಅದರ ಆರ್ಟ್ ಸ್ಟೈಲ್ ತುಂಬ ಇನ್ಸ್ಪೈರಿಂಗ್ ಇರ್ತದೆ. ಹಾಗೆ ಚೂರು ಚೂರು ಉಂಟು. ಓಕೆ, ಸದ್ಯಕ್ಕೆ ಬ್ಯುಸಿ ಆಗಿದ್ದೀರಾ ಹೇಗೆ ಅಂತ? ಆರ್ಡ್ರ್ ಎಲ್ಲ ಬರ್ತಾ ಇದೆಯಾ? ಬ್ಯುಸಿ ಇದ್ದೀರಾ ಅಂತ? ಈಗ ಆರ್ಡರ್ ಅಷ್ಟೇನು ಬರೋದಿಲ್ಲ, ಆದರೆ ಕೆಲವೊಮ್ಮೆ ಹೇಗೆ ಆಗ್ತದೆ ಅಂದರೆ ನಾವು ಬ್ಯುಸಿ ಇರುವಾಗವೇ ಆರ್ಡರ್ ಬರ್ತದೆ. ಹಾಗೆ ಎಂತ ಮಾಡಲಿಕ್ಕಾಗೋದು, ಎಕ್ಸಾಮ್ ಟೈಮಲ್ಲಿ ಬರ್ತದೆ, ಆಗ ಬೇಡ ಅಂತ ಹೇಳಬೇಕಾಗ್ತದೆ. ಆದರೆ ಈಗ ವೆಯ್ಟ್ ಮಾಡ್ತಿದ್ದೇನೆ ಯಾವುದಾದ್ರೂ ಆರ್ಡರ್ ಬರಲಿ ಅಂತ. ಓಕೆ, ತುಂಬಾ ಆರ್ಡ್ರ್ ಬರಬೇಕು, ಬ್ಯುಸಿ ಆಗಬೇಕು. ನಿಲಿಷ್ಕಾ ಅವರ ಹೆಸರು ನಮ್ಮ ಪುತ್ತೂರಿಗೆ ಹೆಮ್ಮೆ ಅನ್ನೋ ರೀತಿಯಲ್ಲಿ ಆಗಬೇಕು ಅಲ್ವಾ? ಎಸ್, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮಗೆ ಟೈಮ್ ಮಾಡಿ ನಮಗೆ ಇಷ್ಟು ಹೊತ್ತು ಸುಂದರವಾಗಿರುವಂಥ ಚಿತ್ರವನ್ನು ಕೂಡ ಬಿಡಿಸಿಕೊಟ್ಟಿದ್ದೀರಾ. ಹಾಗಾಗಿ ಮಹಾಲಿಂಗೇಶ್ವರ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ನಾವು ಆಶಿಸ್ತೇವೆ. ಉತ್ತಮವಾಗಿರುವಂಥ ಭವಿಷ್ಯ ನಿಮ್ಮದಾಗಲಿ ಅಂತ ಕೂಡ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ದೇವರ ಅನುಗ್ರಹದಿಂದ ಹಾಗೂ ಗುರು ಹಿರಿಯರ ಆಶೀರ್ವಾದದಿಂದ ನಾನು ಈ ಸಣ್ಣ ಸಾಧನೆಯನ್ನು ಮಾಡಲು ಸಾಧ್ಯವಾಯಿತು. ಹಾಗೂ ಹಂತ ಹಂತದಲ್ಲಿ ಸುದ್ದಿ ನ್ಯೂಸ್ನವರು ನನ್ನ ವರದಿಯನ್ನು ಪ್ರಕಟಿಸಿದ್ದಾರೆ. ಹಾಗೆಯೇ ನಾನು ಸುದ್ದಿ ನ್ಯೂಸ್ನವರಿಗೆ ನನ್ನ ಪರವಾಗಿ ಈ ಚಿತ್ರವನ್ನು ನೀಡಲು ಇಚ್ಛಿಸುತ್ತೇನೆ. ಪ್ರತಿಭಾನ್ವಿತ ಕಲಾವಿದೆಯಾಗಿರುವಂತಹ ನಿಲಿಷ್ಕಾ ಅವ್ರ ಜೊತೆ ಮಾತನಾಡಿದ್ವಿ, ತುಂಬ ವಿಚಾರಗಳನ್ನು ಹಂಚಿಕೊಂಡ್ರು. ಹಾಗಾಗಿ ಇವರು ಮುಂದೆ ಕೂಡ ಉತ್ತಮವಾಗಿರುವಂಥ ಸಾಧನೆಯನ್ನು ಮಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಉದ್ದೇಶವಾಗಿದೆ. ಇವೆಲ್ಲದಕ್ಕೂ ಕೂಡ ನಿಮ್ಮ ಪ್ರೋತ್ಸಾಹ ಕೂಡ ಬೇಕು. ಇವರು ಹೇಳಿದರು, ನೀವು ಆರ್ಡ್ರ್ ಕೊಟ್ರಿ ಅಂತ ಹೇಳಿದರೆ ಯಾವುದೇ ರೀತಿಯ ಚಿತ್ರವನ್ನು ಕೂಡ ಬಿಡಿಸಿಕೊಡ್ತೇನೆ ಅನ್ನುವಂಥದ್ದು. ಅದರ ಜೊತೆಗೆ ನಿಮ್ಮದು ಯಾವುದೇ ಶುಭ ಕಾರ್ಯಕ್ರಮ ಆಗಿರ್ಬೋದು, ಅವುಗಳಿಗೆ ಲೈವ್ ಆರ್ಟನ್ನು ಬಿಡಿಸಬೇಕು ಅಂತ ಹೇಳಿದರೆ ಕೂಡ ನೀವು ಇವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದಾಗಿದೆ. ಹಾಗೆಯೇ ಇವರು ಇನ್ಸ್ಟಾಗ್ರಾಮ್ನಲ್ಲಿ ನಿಮಗೆ ಕನೆಕ್ಟ್ ಆಗ್ತಾರೆ ಹೇಳಿದರು. ನಿಲಿಷ್ಕಾ ಕೆ ಅನ್ನುವಂತಹ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಕೂಡ ಇವರು ಇಟ್ಕೊಂಡಿದ್ದಾರೆ. ಹಾಗಾಗಿ ನೀವು ಈ ಮೂಲಕ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದಾಗಿದೆ. ನಿಲಿಷ್ಕಾ ಅವರ ಮೇಲೆ ದೇವರ ಆಶೀರ್ವಾದ ಸದಾ ಇರಲಿ, ನಿಮ್ಮೆಲ್ಲರ ಆಶೀರ್ವಾದ ಕೂಡ ಇರಲಿ. ಹೀಗೇ ಮುಂದೆ ಸಾಧನೆಯನ್ನು ಮಾಡಲಿ, ಪುತ್ತೂರಿಗೆ ಹೆಮ್ಮೆಯನ್ನು ತರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ಧನ್ಯವಾದಗಳು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.